ನಡೆದಾಡುವ ದೇವರ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಷನ್. ಇದನ್ನು ನನ್ನ ಸ್ನೇಹಿತರಾದ ಮಂಜುನಾಥ್ ಸರ್ ಅವರು ಹಲವಾರು ವರ್ಷಗಳಿಂದ ಈ ಟ್ರಸ್ಟನ್ನು ಮಾಡಿ ಬಡವರ ನಿರ್ಗತಿಕರ ಕಣ್ಣೀರು ಒರೆಸುವ ಕೆಲಸಗಳನ್ನು ಮಾಡಿದಂಥ ಮಂಜುನಾಥ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಗಳಾದ ಬಾಪೂಜಿ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಮಂಗಳೂರಿನಿಂದ ಬಂದು ಸ್ವಾಮಿಗಳ ಒಂದು ಆಶೀರ್ವಾದಗಳನ್ನು ಪಡೆಯಲಿಕ್ಕೆ ನನಗೂ ಕೂಡ ಈ ವೇದಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಬಲ್ಲೆ. ಅದು ಕೂಡ ಒಂದು ನಾವು ಮಾಡಿದ ಒಂದು ಸಾಮಾಜಿಕ ಸೇವೆಯ ಒಂದು ಪುಣ್ಯದ ಫಲ ಅಂತ ನಾನು ಹೇಳ್ತೇನೆ. ಮತ್ತು ನಮ್ಮ ಈ ವೇದಿಕೆಯಲ್ಲಿದ್ದಂಥ ಇವತ್ತಿನ ಅಧ್ಯಕ್ಷರು ಸುನಿಲ್ ವೆಂಕಟೇಶ್ರವರು, ಯುವಕರು, BJPನ ಯುವ ನಾಯಕರು, ಅದೇ ರೀತಿ ನನಗೆ ಗೊತ್ತಿಲ್ಲದಿದ್ದರೂ ಈಗ ತಾನೇ ಮಂಜುನಾಥ್ ಸರ್ ಅವರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದಾಗ ನನಗೆ ನನ್ನ ಮೈ ಒಮ್ಮೆ ಜುಮ್ ಅಂತಾಯಿತು. ಯಾಕೆಂದರೆ ಈಗಿನ ಈ ಕಲಿಯುಗದಲ್ಲೂ ಇಂಥ ಸಮಾಜ ಸೇವೆ ಮಾಡುವ ಒಂದು ಜನರು ಇದ್ದಾರೆ ಎಂಬುದು ನನಗೆ ಈ ವೇದಿಕೆಯಲ್ಲಿ ತುಂಬ ಸಂತೋಷವಾಯಿತು. ಸುನೀಲ್ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ಹಲವಾರು ದಿನಗಳು ಬೇಕಾದರೂ ಒಂದು ಚಿಕ್ಕದಾಗಿ 1-2 ನಿಮಿಷದಲ್ಲಿ ಮಂಜುನಾಥ್ ಸರ್ ಅವರ ಸಂಕ್ಷಿಪ್ತವಾದ ವಿವರಗಳನ್ನು ಹೇಳಿದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಈ ಬೆಂಗಳೂರಿನಲ್ಲಿರುವ ಈ ಮಹಾನಗರದಲ್ಲಿ ಇಂಥ ಒಂದು ಸಮಾಜ ಸೇವಕರು ಮತ್ತು ಒಂದು ಪಕ್ಷದಲ್ಲಿ ಯುವ ನಾಯಕನಾಗಿ ದುಡಿದು ಬಡವರ ದೀನ ದಲಿತರ ಕಣ್ಣೀರನ್ನು ಒರೆಸುವಂಥ ಒಬ್ಬ ಯುವ ನಾಯಕ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ನಾನು ಕೂಡ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾಗಿ ಅವರ ಒಂದು ಪರಿಚಯವನ್ನು ನನಗೂ ಕೂಡ ಸಿಕ್ಕಿತು. ಇನ್ನು ಮುಂದೆ ನಾನು ಕೂಡ ಅವರ ಪರಿಚಯವನ್ನು ಮುಂದುವರಿಸಲಿಕ್ಕೆ ನಾನು ಕೂಡ ಸರ್ ನಿಮ್ಮೊಟ್ಟಿಗೆ ಇದ್ದೇನೆಂದು ಹೇಳುತ್ತಾ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಮತ್ತು ಇನ್ನೊಂದು ನಮ್ಮ ತಾಯಿ, ಅಂದರೆ ನನ್ನ ತಾಯಿ ಅಂತ ಹೇಳಬಲ್ಲೆ, ಮಂಜುನಾಥ್ ಸರ್ ಅವರ ತಾಯಿಯಲ್ಲ, ಅದು ನನ್ನ ತಾಯಿ ಕೂಡ ಹೌದು. ಯಾಕೆಂದರೆ ಬೆಂಗಳೂರಿನ ಕಾರ್ಯನಿಮಿತ್ತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಂಜುನಾಥ ಸರ್ ಮತ್ತು ಅವರ ತಾಯಿ, ನನಗೆ ಅವರ ತಾಯಿ ನನ್ನ ತಲೆ ಮೇಲೆ ಕೈಯನ್ನಿಟ್ಟು ಆಶೀರ್ವಾದ ಮಾಡಿದ್ದರು. ಆ ಫೋಟೋವನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಬಹುಶಃ ಎಲ್ಲರೂ ಕೇಳಿದರು, ಈ ಒಂದು ತಾಯಿ ಯಾರು ನಿನಗೆ ಸಿಕ್ಕಿದ್ದಂತ. ನಾನು ಹಾಗೆ ಹೇಳಿದೆ, ಬೆಂಗಳೂರು ಎಂಬ ಮಹಾನಗರದಲ್ಲಿ ಅವರ ಮಗ ಬಡವರಿಗೆ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಮಾಡುವಂಥ ಮಂಜುನಾಥ್ ಸರ್ ಅವರ ಮಗ ಆಗಿರುತ್ತಾರೆ. ಆದ್ದರಿಂದ ಒಂದು ಬಡ ಯಾವಾಗಲೂ ಊಟಕ್ಕೆ ಕೊರತೆ ಇರುವವರ ಹತ್ತಿರ ಹೋಗಿ ಅವರಿಗೆ ಊಟದ ಉಪಚಾರವನ್ನು ಮಾಡುತ್ತಿರುವಂಥ ಮಂಜುನಾಥ್ ಸರ್ ಅವರ ತಾಯಿ ಅಂತ ಹೇಳಿದಾಗ ನನ್ನನ್ನು ಕೇಳಿದವರಿಗೂ ತುಂಬ ಸಂತೋಷವಾಯಿತು. ಆ ತಾಯಿಯ ಆಶೀರ್ವಾದ ಕೂಡ ನನಗೆ ಆವತ್ತಿನಿಂದ ಇದೆ. ಯಾವಾಗಲೂ ಫೋನ್ ಮಾಡಿದಾಗ ನಾನು ಅವರನ್ನು ಕೇಳುತ್ತಾ ಇರ್ತೇನೆ. ಆದ್ದರಿಂದ ಅವರು ಕೂಡ ನಮ್ಮ ಮುಂದೆ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ಅಭಿನಂದಿಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಈ ವೇದಿಕೆಯ ಮುಂಭಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು, ನಾನು ಅವರ ಅಭಿಮಾನಿ. ವಿಷ್ಣುವರ್ಧನ್, ನಾನು ನಿಜವಾಗಿಯೂ ಫಿಲ್ಮ್ ನೋಡೋದು ತುಂಬ ಕಡಿಮೆ, ಆದರೂ ವಿಷ್ಣುವರ್ಧನ್ ಸರ್ ಮತ್ತು ಅಂಬರೀಷ್ ಅವರ ಪಿಕ್ಚರನ್ನು ನಾನು ಚಿಕ್ಕದಿರುವಾಗ ತುಂಬ ಸಲ ನೋಡ್ತಾ ಇದ್ದೆ. ಆದ್ದರಿಂದ ಈ ಸಲ ನನ್ನ ಕಣ್ಣೆದುರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನೋಡಲಿಕ್ಕೆ ನನಗೆ ತುಂಬ ಸಂತೋಷವಾಯಿತು. ಅವರ ಈ ವೇದಿಕೆಯಲ್ಲಿ ಅವರು ನಮಗೆ ಕೊಟ್ಟಂಥ ಒಂದು ವಿಷ್ಣುವರ್ಧನ್ ಸರ್ ಅವರ ರೂಪದಲ್ಲಿ ಬಂದು ನಮ್ಮನ್ನು ಅಭಿನಯಿಸಿ ನಮಗೆ ತುಂಬ ಮನರಂಜನೆಯನ್ನು ಕೊಟ್ಟಿದ್ದಾರೆ. ಸರ್, ನಿಮಗೂ ಕೂಡ ನಾನು ಈ ವೇದಿಕೆಯಲ್ಲಿದ್ದೀರಿ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ
ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ ಸಮಾಜ ಸೇವೆ ಇತರ ಕ್ಷೇತ್ರದಲ್ಲಿ ದುಡಿದಂಥ ಎಲ್ಲ ನನ್ನ ಮಿತ್ರರೇ, ಸಹೋದರಿಯರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನನ್ನ ಅಕ್ಕ ಕುಸುಮಾ ಮೇಡಮ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹಾಗೂ ಮಂಗಳೂರಿನಿಂದ ಬಂದಂಥ ನಯನ ಮೇಡಮ್ ಅವರು ಮತ್ತು ಅವರ ತಂಡ, ಬಹುಶಃ ಅವರನ್ನು ನಾನು ಮೊದಲೇ ಹೇಳಬೇಕಿತ್ತು, ಮರೆತು ಹೋಯಿತು. ಅವರು ಕೂಡ ಇವತ್ತು ನಮಗೆ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಮನರಂಜನೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ, ಅವರ ತಂಡವನ್ನು ಕೂಡ ನಾನು ನೆನಪಿಸುತ್ತಾ, ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ನನ್ನ ಗುರುಗಳಾದ ವಿಷ್ಣುಮೂರ್ತಿ ಭಟ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಅಬ್ದುಲ್ ಕಲಾಂ ಪ್ರಶಸ್ತಿಯವರು ಕೂಡ ಇದೆ. ಬಹುಶಃ ಅವರನ್ನು ನಾನು ಯಾಕೆ ಹೇಳ್ತೇನೆಂದರೆ, ನಾನು ಒಂದು ಸಾಮಾಜಿಕ ರಂಗದಲ್ಲಿ, ಹೋರಾಟ ರಂಗದಲ್ಲಿ ಮುಂದೆ ಬರಬೇಕಾದಂದರೆ ನನ್ನ ಸಮುದಾಯದ ಜನರು ಅಲ್ಲದಿದ್ದರೂ ಇತರ ಸಮುದಾಯದ ಇಂದ ಬಂದಂಥ ವಿಷ್ಣುಮೂರ್ತಿ ಭಟ್ ಅವರು, ನೀನು ಮುಂದೆ ಹೋಗು, ನಿನ್ನ ಬೆನ್ನ ಹಿಂದೆ ನಾನು ಇದ್ದೇನೆಂದು ಹೇಳಿ ನನಗೆ ಧೈರ್ಯವನ್ನು ತಂದುಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ಮತ್ತು ಸಮಾಜ ಸೇವೆಯನ್ನು ಮಾಡಲು ನನಗೆ ಅವಕಾಶವನ್ನು ಉರಿದುಂಬಿಸಿಕೊಟ್ಟಂಥ ನನ್ನ ಗುರುಗಳಾದ ವಿಷ್ಣುಮೂರ್ತಿ ಭಟ್ ಅವರನ್ನು ನಾನು ಈ ವೇದಿಕೆಯಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಮ್ಮ ಸ್ವಾಮೀಜಿಯವರು ಇದ್ದಾರೆ, ಸುನೀಲ್ ಸರ್ ಅವರಿದ್ದಾರೆ, ಮತ್ತು ನಮ್ಮ ಮಂಜುನಾಥರ ತಾಯಿಯವರಿದ್ದಾರೆ, ವಿಷ್ಣುವರ್ಧನ್ ಸರ್ ಇದ್ದಾರೆ, ಹಾಗೆ ಈ ಥರ ಬಂದ ಎಲ್ಲ ಸಭಿಕರಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ನಾನೊಂದು ಪರಿಚಯ ಮಾಡೋದು ನನಗೆ ತುಂಬ ಸಂತೋಷ. ನಿನ್ನೆ ಈ ಕಾರ್ಯಕ್ರಮದಲ್ಲಿ ಬರಬೇಕಾದ್ರೆ ಅವರು ಮಂಗಳೂರಿಂದ ಸಂಜೆ 4 ಗಂಟೆಗೆ ನನ್ನ ಮನೆಗೆ ಬಂದು ರಾತ್ರಿ ನನ್ನ ಮನೆಯಲ್ಲೇ ಊಟ ಮಾಡಿ ನನ್ನ ಮಿಸಸ್ ಹತ್ರ ಹೇಳಿ, ಇವತ್ತು ಊಟ ನಿಮ್ಮ ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಊಟವನ್ನು ಕೂಡ ತಯಾರು ಮಾಡಿ ನಾವು ಒಟ್ಟಿಗೆ ಊಟ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನಾನು ಅವರನ್ನು ಕೂಡ ನೆನೆಸ್ತಾ ಇದ್ದೇನೆ. ಮತ್ತು ನಮ್ಮೊಟ್ಟಿಗೆ ಮಂಗಳೂರಿಂದ ಸಮಾಜ ಸೇವೆಯಲ್ಲಿ ಒಂದು ಎತ್ತಿದ ಕೈ ಮ್ಯಾಕ್ಸಿಮ್ ಡಿಸೋಜಾ ಎಂಬವರು, ಅವರು ಕೂಡ ನನ್ನೊಟ್ಟಿಗೆ ಇದ್ದಾರೆ. ಮತ್ತು ಉಮೇಶ್ ಅವರು ಕೂಡ ಸಮಾಜ ಸೇವೆಯಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಅವರು ಮುಂದೆ ಇದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಇನ್ನೊಂದು ನನ್ನ ಅಂಗನವಾಡಿ ಟೀಚರ್ ಸುವರ್ಣಲತಾ ಮೇಡಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮತ್ತೊಂದು ಬಾಲ ಪ್ರತಿಭೆ ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮತ್ತು ನಮ್ಮೊಟ್ಟಿಗೆ ಬಂದಂಥ ಎಲ್ಲ ನನ್ನ ಸ್ನೇಹಿತರನ್ನು ಕೂಡ ನೆನೆಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ವ ಕಾರ್ಯಕ್ರಮ ಅಂತ ನಾನು ಹೇಳಬಲ್ಲೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಇದು ನಿಜವಾಗಿಯೂ ಇದು ಆಗಬೇಕಾದಂಥ ಒಂದು ಕಾರ್ಯಕ್ರಮ. ಒಂದು ಕಲಂಕರಹಿತ, ವಿಶ್ವದಲ್ಲಿ ಕಲಂಕರಹಿತ ಇರುವ ಒಂದು ಸ್ವಾಮೀಜಿ ಅಂದರೆ ನಾನು ಕೂಡ ಅವರ ಒಂದು ಅಭಿಮಾನಿಯಾಗಿ ಪರಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಟ್ರಸ್ಟನ್ನು ನಡೆಸಿ ಆ ಸ್ವಾಮೀಜಿ ಹೆಸರಲ್ಲಿ ವಿಶ್ವದಲ್ಲೇ ಅವರಿಗೆ ಯಾವುದೇ ಒಂದು ಕಳಂಕ ಇಲ್ಲದಂಥ ಸ್ವಾಮೀಜಿ ಆಗಿರುತ್ತಾರೆ. ಆದ್ದರಿಂದ ಅವರ ಆಶ್ರಮದಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಕೂಡ ಅಲ್ಲಿ ಆಶ್ರಮದಲ್ಲಿದ್ದಾರೆ ಅಲ್ಲ ಸರ್, ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಬಹುಶಃ ಇದನ್ನು ನನಗೆ ಮಂಜುನಾಥ್ ಸರ್ ಹೇಳಿದರು. ಅಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಆ ಆಶ್ರಮದಲ್ಲಿ ಆ ಮಕ್ಕಳು ಕಲಿಯುತ್ತಾ ಇದ್ದಾರೆ. ಇಂಥ ಒಂದು ಸ್ವಾಮೀಜಿಯ ಹೆಸರಲ್ಲಿ ನಡೆಯುವಂಥ ಇವತ್ತಿನ ಈ ಕಾರ್ಯಕ್ರಮ ಇದು ಬಹಳ ಅರ್ಥಗರ್ಭಿತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ನಿಜವಾಗಿ ಅವರು ಪುಣ್ಯವಂತರಂತ ನಾನು ಹೇಳಬಲ್ಲೆ. ಯಾಕೆಂದರೆ ನಾವು ಹಲವಾರು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಆ ಕಾರ್ಯಕ್ರಮ ಇವತ್ತಿನ ನಮ್ಮ ಹೆಸರು ಪಡೆಯಲಿಕ್ಕೋಸ್ಕರ ಹೋಗುವ ಕಾರ್ಯಕ್ರಮ ಆಗಿರುತ್ತದೆ. ಇಂಥ ಒಂದು ಸ್ವಾಮೀಜಿಯ ಕಾರ್ಯಕ್ರಮದಲ್ಲಿ ನಾವು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಇದ್ದುಕೊಂಡು ಇವತ್ತಿನ ಈ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಆದ್ದರಿಂದ ಈ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನು ಇನ್ನು ಮುಂದೆಯೂ ಪ್ರತಿ ವರ್ಷ ಮಾಡಲು ದೇವರು ಅವರಿಗೆ ಮತ್ತು ಅವರ ತಾಯಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಮತ್ತು ಮಂಜುನಾಥ್ ಸರ್ ಅವರು ಯಾವಾಗಲೂ ತನ್ನ ಕೈಯಿಂದಲೇ ಹಣ ಹಾಕಿಕೊಂಡು ಮದುವೆ ಆಗದಿದ್ದರೂ ಚಿಂತೆ ಇಲ್ಲ, ಮನೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ಈ ಕಾರ್ಯವನ್ನು ಅವರು ಮಾಡುತ್ತಾ ಬಂದಿದ್ದಾರೆ. ಬಹುಶಃ ನಾನು ಸುನೀಲ್ ಸರ್ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಸರ್, ನಾನು ದೂರದ ಮಂಗಳೂರಲ್ಲಿದ್ದೇನೆ, ಇಲ್ಲದಿದ್ದರೆ ಮಂಜುನಾಥ್ ಸರ್ ಅವರಿಗೆ ನಾನು ದಿನಾಲೂ ನನ್ನಿಂದ ಆಗುವ ಯಾವುದಾದರೂ ಸಣ್ಣ ಪುಟ್ಟ ಸೇವೆಯನ್ನು ಮಾಡಲು ನಾನು ಅರ್ಹನಿದ್ದವ. ಆದ್ದರಿಂದ ಸುನೀಲ್ ಸರ್ ಅಂತ ಒಂದು ಉತ್ತಮ ಸಮಾಜ ಸೇವಕರು, ಯುವ ನಾಯಕರು
ಒಂದು ಪಕ್ಷದಲ್ಲಿ ಕೂಡ ಗುರುತಿಸಿಕೊಂಡಂಥ ಒಂದು ಯುವ ನಾಯಕರಾಗಿ ಇರ್ತಾರೆ. ಆದ್ದರಿಂದ ಸರ್, ನಿಮಗೆ ಮಂಜುನಾಥ್ ಸರ್ ಅವರಿಗೆ ತಮ್ಮ ಮಂಜುನಾಥ್ ಸರ್ ಅವರ ಈ ಟ್ರಸ್ಟಿಗೆ ತಮ್ಮ ಒಂದು ಯಾವಾಗಲೂ ಒಂದು ಸಪೋರ್ಟು ಸಹಕಾರ ಬೇಕಂತ ನಾನು ನನ್ನ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಸರ್. ಮತ್ತು ನಮ್ಮ ಸ್ವಾಮೀಜಿಯವರು ಕೂಡ ಯಾವಾಗಲೂ ಅವರ ಕಾರ್ಯಕ್ರಮಕ್ಕೆ ಕರೆದರೆ ಆಶೀರ್ವಾದ ಮಾಡುತ್ತಾ ಇರುವಂಥ ಸ್ವಾಮೀಜಿಯವರಾಗಿರುತ್ತಾರೆ. ಈಗ ಕೂಡ ನನ್ನನ್ನು ಕೂಡ ಹೇಳಿದರು, ನೀನು ಮುಂದೆ ಹೋಗು, ನಿನ್ನನ್ನು ಯಾರು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ನೀನು ನೆನೆಸೋದು ಬೇಡ. ನಮ್ಮ ಮಾನ್ಯ ಶಾಸಕ ಯು ಟಿ ಖಾದರ್ ಅವರ ಬಗ್ಗೆ ಹೇಳಿದರು. ಯು ಟಿ ಖಾದರ್ ಅವನು ಕೂಡ ಮುಂದೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಅವ ಬೆಳೆದು ಮುಂದೆ ಹೋದ, ಅದೇ ರೀತಿ ನೀನು ಕೂಡ ಮುಂದೆ ಹೋಗು. ಒಂದಲ್ಲ ಒಂದು ದಿವಸ ನೀನು ಕೂಡ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಬರುತ್ತೀಯ ಅಂತ ಈಗ ನನಗೆ ಆಶೀರ್ವಾದ ಮಾಡಿದ್ದಾರೆ. ದೇವರ ದಯದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಮುಂದೊಂದು ದಿನ ಈ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಈ ದೇಶದ ಜನತೆಗೆ, ಈ ಸಮಾಜದ ಜನತೆಗೆ ಬಡವರ ಕಣ್ಣೀರು ಒರೆಸುವ ಒಂದು ಸಾಮಾಜಿಕ ರಂಗದಲ್ಲೂ ರಾಜಕೀಯ ರಂಗದಲ್ಲೂ ಒಂದು ಕೆಲಸ ಮಾಡುವ ಒಂದು ಅವಕಾಶವನ್ನು ಈ ದೇವರು ನಮಗೆ ಕೊಡುತ್ತಾನೆ ಎಂಬ ಒಂದು ಭರವಸೆ ನನ್ನಲ್ಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಸಮಾಜದಲ್ಲಿ ಬಡವರ ಕಣ್ಣೀರೊರೆಸುವ ಕೆಲಸ ಇನ್ನೂ ಕೂಡ ಆಗಲು ಪ್ರಯತ್ನ ಪಡುತ್ತೇನೆಂದು ಹೇಳುತ್ತೇನೆ. ಮತ್ತು ಜಾಸ್ತಿ ನಾನು ಮಾತಾಡುವುದಿಲ್ಲ, ಯಾಕಂದರೆ ದೂರದ ಊರಿಂದ ಬಂದದರಿಂದ ಒಂದು 10 ನಿಮಿಷ ಜಾಸ್ತಿ ನಾನು ಕೇಳ್ಕೊಂಡು ಮಾತಾಡ್ತಾ ಇದ್ದೇನೆ. ಬಹುಶಃ ನಾನು ನಿಮ್ಮೆಲ್ಲರನ್ನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಂಥ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಪ್ರಶಸ್ತಿ ತೆಗೆಯುವಂಥ ಎಲ್ಲ ಪುರಸ್ಕೃತರು ಈ ಪ್ರಶಸ್ತಿ ತೆಗೆದು ಮನೆಯಲ್ಲಿ ಶೋಕೇಸಲ್ಲಿ ಇಡುವ ಕೆಲಸ ನಿಮ್ಮದಲ್ಲ. ನಿಮಗೆ ಒಂದು ಜವಾಬ್ದಾರಿಯನ್ನು ಈ ಸಂಸ್ಥೆ ಮಂಜುನಾಥ್ ಸರ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ತೆಗೆದ ಪ್ರಶಸ್ತಿಯನ್ನು ಮಾಧ್ಯಮ, ಪೇಪರ್ ಅಥವಾ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಹೆಸರನ್ನು ಹೆಸರು ಮಾಡಲಿಕ್ಕೆ ಕೊಡುವ ಪ್ರಶಸ್ತಿ ಇದು ಅಲ್ಲ. ನಿಮಗೆಲ್ಲರಿಗೂ ನನ್ನ ಒಂದು ಕಿವಿ ಮಾತು, ಈ ಪ್ರಶಸ್ತಿಯನ್ನು ತಗೊಂಡು ಹೋಗಿ ಇವತ್ತಿನಿಂದಲೇ ನಿಮ್ಮ ಜವಾಬ್ದಾರಿಯನ್ನು ನಿಮಗೆ ಹೆಗಲಿಗೇರಿಸಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಸಮಾಜದಲ್ಲಿ ಇನ್ನೂ ಕೂಡ ಮುಂದೆ ಸೇವೆ ಮಾಡಲು ಅರ್ಹರೆಂಬ ಒಂದು ಪ್ರಶಂಸೆಯನ್ನು ನಿಮಗೆ ಈ ಸಂಸ್ಥೆ ಕೊಡುತ್ತಾ ಇದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಯಾವುದೇ ಜಾತಿ, ಧರ್ಮ ಭೇದವಿಲ್ಲದೆ, ಯಾವುದೇ ವರ್ಗದ ಸಮುದಾಯದ ಜನರಿಗೆ ನಾವು ಭೇದ ಭಾವ ಮಾಡದೆ ನಾವೆಲ್ಲರೂ ಒಟ್ಟಾಗಿ ಈ ಸಮಾಜಕ್ಕೆ, ಈ ದೇಶಕ್ಕಾಗಿ ದುಡಿಯೋಣ. ಈ ಬಡವರ ಕಣ್ಣೀರೊರೆಸುವ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ನಾನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.